ಹರ್ಷಿತಾ. ಕಾರ್ವಾಪ್ಲ ಚಾನೆಲ್ಗೆ ಸ್ವಾಗತ. ಮೀನುಗಾರಿಕೆಗೆಂದು ಹೊರಟಿದ್ದ ಸಾಂಪ್ರದಾಯಿಕ ದೋಣಿ ಪಲ್ಟಿ. ಕಾರವಾರ. ಮೀನುಗಾರಿಕೆಗೆಂದು ಹೊರಟಿದ್ದ ಸಾಂಪ್ರದಾಯಿಕ ದೋಣಿಯೊಂದು ಅಲೆಗಳ ಹೊಡೆತಕ್ಕೆ ಸಿಲುಕಿ ಪಲ್ಟಿಯಾದ ಘಟನೆ ನಗರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ನಡೆದಿದೆ. ಅದೃಷ್ಟವಶಾತ್ ದೋಣಿಯಲ್ಲಿದ್ದ 5 ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಿಲ್ಟ್ ಸರ್ಕಲ್ ಭಾಗದ ತೀರದಿಂದ ಎಂಡಿ ಬಲೆ ಹಾಕಲು 5 ಮೀನುಗಾರರು ತಮ್ಮ ಸಾಂಪ್ರದಾಯಿಕ ದೋಣಿಯೊಂದಿಗೆ ಸಮುದ್ರಕ್ಕೆ ಇಳಿದಿದ್ದರು. ಸದ್ಯ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಇದ್ದು ಭಾರೀ ಗಾಳಿ ಸಹಿತ ಅಲೆಗಳ ಅಬ್ಬರ ಹೆಚ್ಚಾಗಿತ್ತು. ಈ ವೇಳೆ ತೀರದಿಂದ ಸುಮಾರು 20 ಮೀಟರ್ ದೂರ ದೋಣಿ ತೆರಳಿದ್ದು, ಈ ವೇಳೆ ಏಕಾಏಕಿ ರಕ್ಕಸ ಅಲೆಯೊಂದು ದೋಣಿಗೆ ಅಪ್ಪಳಿಸಿದೆ. ಪರಿಣಾಮ ದೋಣಿಯಲ್ಲಿ ನೀರು ತುಂಬಿಕೊಂಡಿದ್ದು ಬಲೆ ಸಹ ಇದ್ದಿದ್ದರಿಂದ ಭಾರದಿಂದ ದೋಣಿ ಮುಳುಗಲು ಪ್ರಾರಂಭಿಸಿದೆ. ಈ ವೇಳೆ ಅಪಾಯ ಅರಿತ ಮೀನುಗಾರರು ದೋಣಿಯಿಂದ ಸಮುದ್ರಕ್ಕೆ ಜಿಗಿದಿದ್ದು ದಡದತ್ತ ಈಜಲು ಮುಂದಾಗಿದ್ದರು. ದೋಣಿ ಮುಳುಗಿದ್ದನ್ನು ಗಮನಿಸಿದ ಮೀನುಗಾರ ಉದಯ್ ಬನಾವಳಿಕರ್ ಕೂಡಲೇ ತಮ್ಮ ಮೋಟಾರ್ ಚಾಲಿತ ದೋಣಿಯನ್ನು ಮೀನುಗಾರರ ರಕ್ಷಣೆಗೆ ಕಳುಹಿಸಿದ್ದಾರೆ. 2 ದೋಣಿಗಳ ಸಹಾಯದಿಂದ ನೀರಿಗೆ ಹಾರಿದ್ದ 5 ಮೀನುಗಾರರನ್ನು ರಕ್ಷಣೆ ಮಾಡಲಾಗಿದ್ದು ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಬಳಿಕ ಇನ್ನೊಂದು ಬೋಟ್ ಸಹಾಯದಿಂದ ಮುಳುಗಿದ್ದ ದೋಣಿಯನ್ನು ಸಹ ತೀರಕ್ಕೆ ಎಳೆದುಕೊಂಡು ತರಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕದ್ರಾ ಜಲಾಶಯದಿಂದ ನೀರು ಬಿಡುಗಡೆ. ಕದ್ರಾ ಜಲಾಶಯದ 6 ಗೇಟ್ಗಳನ್ನು ತೆರೆಯಲಾಗಿದ್ದು ಸುಮಾರು 51,000 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗಿದೆ. ಕಳೆದ ಕೆಲವು ದಿನಗಳಿಂದ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯ ಪರಿಣಾಮವಾಗಿ ಜಲಾಶಯ ತುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಶರಾವತಿ ನದಿ ಪಾತ್ರದಲ್ಲಿ ನೀರಿನ ಪ್ರಮಾಣ ಹೆಚ್ಚುವ ಸಾಧ್ಯತೆ ಇರುವುದರಿಂದ ನದಿ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕೆಂದು ಇಲಾಖೆ ಮನವಿ ಮಾಡಿದೆ. ಈ ಗಣೇಶ ಚತುರ್ಥಿಗೆ ಭಕ್ತಿ, ರುಚಿ ಮತ್ತು ಪರಂಪರೆಯ ಉತ್ಸವವನ್ನು ಆಚರಿಸೋಣ. ಮೋದಕ, ಕರಂಜಿಗೆ, ವಿವಿಧ ರೀತಿಯ ಹೋಳಿಗೆಗಳು ಮತ್ತು ರುಚಿಕರವಾದ ಬೆಸನ್ ಲಾಡು, ಬೂಂದಿ ಲಾಡು, ಶೇವ್, ಚಕ್ಕುಲಿ ಮತ್ತು ಇನ್ನೂ ಅನೇಕ. ಗಣಪನಿಗೆ ಪ್ರಿಯವಾದ ಪುಟಾಣಿ ಪಂಚಗದ್ಯ ಪ್ರಸಾದ ಲಭ್ಯ. ಪೂಜೆಗೆ ಅಗತ್ಯವಿರುವ ತಾಜಾ ಸಾಮಗ್ರಿಗಳು: ಬಿಲ್ವಪತ್ರಿ, ತುಳಸಿ, ಕರ್ಕಿ, ಬಾಳೆ ಎಲೆ, ಬಾಳೆಗಿಡ ಇತ್ಯಾದಿ. ಗಣಪತಿ ಅಲಂಕಾರ ಸಾಮಾನುಗಳು: ಹೂವಿನ ಮಾಲೆಗಳು, ಬಣ್ಣದ ಮಾಲೆಗಳೊಂದಿಗೆ ನಮ್ಮ ದೇವರನ್ನು ಅಲಂಕರಿಸೋಣ. ಗೌರಿ, ಮಹಾದೇವ, ಗಣಪತಿ ಪೂಜೆ ಕಿಟ್ ಲಭ್ಯ.
ನಮ್ಮ ವಿಶೇಷವಾದ ಆಲ್-ಇನ್-ಒನ್ ಗಣಪತಿ ಶುದ್ಧಿ, ಹೋಮ, ಹವನ ಕಿಟ್ ಲಭ್ಯ. ಹೋಮಕುಂಡ ಬಾಡಿಗೆಗೆ ಅಥವಾ ಮಾರಾಟಕ್ಕೆ ಲಭ್ಯ. ಯಾವುದೇ ವಸ್ತುಗಳಿಗೆ 1 ವಾರದ ಮೊದಲು ಬುಕ್ಕಿಂಗ್ ಅನಿವಾರ್ಯ. ಈ ವರ್ಷ ನಿಮ್ಮ ಗಣೇಶ ಚತುರ್ಥಿ ಆಚರಣೆ ಭಕ್ತಿ ಮತ್ತು ಪರಂಪರೆಯಿಂದ ನಡೆಯಲಿ. ಇಂದೇ ಬುಕ್ ಮಾಡಿ. ನರಸಿಂಹ ಮಾರ್ಕೆಟ್, ರೈಕರ್ ಮೆನೋರ್ ಬಿಲ್ಡಿಂಗ್, ಸುಜುಕಿ ಬೈಕ್ ಶೋರೂಮ್ ಎದುರುಗಡೆ, ಬಸ್ ಡಿಪೋ ರಸ್ತೆ, ಕಾರವಾರ. WhatsApp number 9429692688. ಲಿಂಗನಮಕ್ಕಿ ಜಲಾಶಯದಿಂದ 11 ಗೇಟ್ಗಳನ್ನು ತೆರೆದು 15,000 ಕ್ಯೂಸೆಕ್ ನೀರು ಬಿಡುಗಡೆ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಗೆ ಕಟ್ಟಿರುವ ಲಿಂಗನಮಕ್ಕಿ ಜಲಾಶಯ ಮಲೆನಾಡು ಭಾಗದಲ್ಲಿ ಸುರಿದ ಭಾರೀ ಮಳೆಯಿಂದ ಸಂಪೂರ್ಣವಾಗಿ ತುಂಬಿಕೊಂಡಿದೆ. ನಿನ್ನೆ ದಿನ ಜಲಾಶಯವು 93.87% ಭರ್ತಿಯಾಗಿದ್ದು ಒಟ್ಟು 142.33 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಒಳಹರಿವು ಪ್ರಮಾಣ 48,393 ಕ್ಯೂಸೆಕ್ ಆಗಿದ್ದರಿಂದ ಇಂದು ಬೆಳಿಗ್ಗೆ ಅಣೆಕಟ್ಟಿನ 11 ಕ್ರಸ್ಟ್ ಗೇಟ್ಗಳನ್ನು ಮೇಲೆತ್ತಿ ಸುಮಾರು 15,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಭಾಗದ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ನದಿ ತೀರದ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹದ ಸಾಧ್ಯತೆ ಇರುವುದರಿಂದ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಸೂಚನೆ ಹೊರಡಿಸಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.